ಪುತ್ತೂರು ತಾಲೂಕು ಒಕ್ಕಲಿಗರ ಸಂಘ ಎಲ್ಲ ತಮ್ಮನ್ನು ಈ ಒಂದು ಗೋಷ್ಠಿಯನ್ನು ಕರೆದಿದ್ದೇವೆ. ಅದಕ್ಕೆ ಆಧಾರಪೂರ್ವಕ ಸ್ವಾಗತವನ್ನು ಮಾಡುತ್ತಾ, ನಾನು ಕೆ ಸುಂದರಗೌಡ ನಡುಬೈಲು, ಅಧ್ಯಕ್ಷರು ಪುತ್ತೂರು ಒಕ್ಕಲಿಗರ ಸೇವಾ ಸಂಘ ರಿಜಿಸ್ಟರ್ಡ್ ಅಧ್ಯಕ್ಷ ನೆಲೆಯಲ್ಲಿ ಮಾತಾಡ್ತಿದ್ದೇನೆ. ಇತ್ತೀಚೆಗೆ ಯಲಹಂಕ ಶಾಸಕರಾದ ಶ್ರೀ SR ವಿಶ್ವನಾಥ್ರವರು ಮಂಗಳೂರು ಕಡೆಯವರು ಒಕ್ಕಲಿಗರಲ್ಲ, ಗೌಡರು ಮಾತ್ರ, ಮಂಗಳೂರಿನ ಗೌಡರು ಒಕ್ಕಲಿಗರಲ್ಲ ಎಂಬ ಒಂದು ಹೇಳಿಕೆಯನ್ನು ನೀಡಿರುತ್ತಾರೆ. ಅದನ್ನು ನಾವು ಈ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಪುತ್ತೂರು ತಾಲೂಕು ಈ ಹೇಳಿಕೆಯನ್ನು ನಾವು ತಾರಾಸಗಟಾಗಿ ಖಂಡಿಸುತ್ತೇವೆ. ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ಶಾಸಕ ಸ್ಥಾನದಲ್ಲಿರುವವರು ಇಂಥ ಬಾಲಿಶತನದ ಹೇಳಿಕೆಯನ್ನು ನೀಡುವುದು ಅವರ ಅಜ್ಞಾನ ಮತ್ತು ಅಪ್ರಬುದ್ಧತೆಯನ್ನು ಸೂಚಿಸುತ್ತದೆ. ಕರ್ನಾಟಕ ಒಕ್ಕಲಿಗ ಸಮುದಾಯವನ್ನು ಒಡೆಯುವ ಅಂಥ ಹೇಳಿಕೆ ಇದಾಗಿದೆ. ಈ ಹೇಳಿಕೆಯನ್ನು ನಾವು ಇಂಥ ಹೇಳಿಕೆ ಪುತ್ತೂರು ಒಕ್ಕಲಿಗರ ಸೇವಾ ಸಂಘ ಖಂಡಿಸುತ್ತದೆ ಮತ್ತು ತಕ್ಷಣ ಈ ಹೇಳಿಕೆಯನ್ನು ಹಿಂಪಡೆದು ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸುವಂತೆ ನಾವು ಅವರಲ್ಲಿ ಆಗ್ರಹಿಸುತ್ತೇವೆ. ಒಕ್ಕಲಿಗರ ಸಂಘದ ಸರಿಯಾದ ಇತಿಹಾಸವನ್ನು ತಿಳಿಯದೆ ಒಬ್ಬ ಶಾಸಕ ಸ್ಥಾನದವರು ಇಂಥ ಹೇಳಿಕೆಯನ್ನು ನೀಡುವುದು ಯಾವುದೇ ಸಮುದಾಯ ಒಪ್ಪುವಂಥ ಮಾತಲ್ಲ. ಅದರಲ್ಲೂ ನಮ್ಮ ಈ ಭಾಗದ ಸಮುದಾಯ ಅದನ್ನು ಒಪ್ಪಲು ಸಾಧ್ಯವೇ ಇಲ್ಲ. ಇಂಥ ಬಾಲಿಶ ಹೇಳಿಕೆಯನ್ನು ಅವರು ಮುಂದೆ ಎಂದಿಗೂ ನೀಡಬಾರದು. ಪುತ್ತೂರು ತಾಲೂಕು ಒಕ್ಕಲಿಗರ ಸಂಘ ಇದು ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ ಹಾಗೂ ಇಂದಿನ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರು ಒಂದು ಒಗ್ಗೂಡಿಸಿ ಇಲ್ಲಿನ ಸಾಕ ಮಠದ ಧರ್ಮಪಾಲನಾಥ ಸ್ವಾಮೀಜಿಯವರು ಸಹ ಈ ಒಂದು ಒಕ್ಕಲಿಗರ ಸಂಘವನ್ನು ಬೆಳೆಯುವಲ್ಲಿ ನಿರಂತರ ಶ್ರಮ ವಹಿಸಿದ್ದಾರೆ. ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ಈ ಸಂಘವನ್ನು ಅವರು ಬೆಳೆಸ್ತಾ ಇದ್ದಾರೆ. ಅಂಥ ಒಂದು ಸಮುದಾಯವನ್ನು ಈ ಥರ ಹೇಳಿಕೆ ಕೊಡುವುದು ನಾವು ಒಪ್ಪುವಂಥ ಮಾತಲ್ಲ. ಹಾಗಾಗಿ ತಕ್ಷಣ ಅವರನ್ನು ಈ ಹೇಳಿಕೆಯನ್ನು ಹಿಂಪಡೆದು ಎಲ್ಲ ಈ ಭಾಗದ ಸಮುದಾಯದ ಕ್ಷಮೆ ಯಾಚಿಸಬೇಕೆಂದು ನಾನು ಈ ಮೂಲಕ ವಿನಂತಿಸುತ್ತಿದ್ದೇನೆ. ಆತ್ಮೀಯರೇ, ನಾನು ಒಕ್ಕಲಿಗರ ಸೇವಾ ಸಂಘದ ಸಲಹಾ ಸಮಿತಿಯ ಉಪಾಧ್ಯಕ್ಷನಾಗಿರುತ್ತೇನೆ ಮತ್ತು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿರುತ್ತೇನೆ. ನಿನ್ನೆ ತಾನೇ ಯಲಹಂಕದ ಶಾಸಕರು ನೀಡಿದ ಮಂಗಳೂರಿನವರು ಗೌಡ್ರುಗಳು ಒಕ್ಕಲಿಗರಲ್ಲ ಅನ್ನೋದು ಒಂದು ನೀಡಿದ ಹೇಳಿಕೆ ತೀರ ಬೇಸರ ತಂದಂಥ ವಿಚಾರ. ಇತಿಹಾಸವನ್ನು ತಿಳಿಯದೆ ಈ ರೀತಿ ಮಾಡಿರ್ತಾರೆ ಅವರು. ಪ್ರಾಯಶಃ ಇತಿಹಾಸವನ್ನು ಗಮನಿಸಿದಾಗ 1837ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಒಕ್ಕಲಿಗ ಸಮುದಾಯದವರು ಮುಂಚೂಣಿಯಲ್ಲಿದ್ದು, ಕೆದಂಬಾಡಿ ರಾಮೇಗೌಡರ ನೇತೃತ್ವದಲ್ಲಿ ಮುಂಚೂಣಿಯಲ್ಲಿ ಇದ್ದು ಸಂಗ್ರಾಮವನ್ನು ಪ್ರಾರಂಭ ಮಾಡಿದಂಥ ಹಿನ್ನೆಲೆ ಇರತಕ್ಕಂಥ ಈ ಸಮುದಾಯದ ಬಗ್ಗೆ ಏನು ತಿಳ್ಕೊಳ್ಳದೆ ಹೇಳುವಂಥದ್ದು ವಿಷಾದನೀಯ ವಿಚಾರವಾಗಿದೆ. ಕೆದಂಬಾಡಿ ರಾಮೇಗೌಡರ ವಿಚಾರ ಒಕ್ಕಲಿಗ ಗೌಡರು ಅನ್ನೋದು ದಾಖಲಾಗಿದೆ, ವಿವಿಧ ದಾಖಲೆಗಳಲ್ಲಿ ಇದೆ. ಇಂತಹ ಒಂದು ವಿಚಾರವನ್ನು ಹೇಳಿರುವಂಥದ್ದು ಬಹುಶಃ ಅವರ ಸ್ವಾರ್ಥಕ್ಕಾಗಿ, ಯಾವುದೋ ಸ್ವಾಹಿತಕ್ಕಾಗಿ ಒಕ್ಕಲಿಗ ಸಮುದಾಯವನ್ನು ಒಡೆಯುವಂಥ ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಅವರು ಬಹಿರಂಗವಾಗಿ ಕ್ಷಮೆಯನ್ನು ಯಾಚಿಸದಿದ್ದರೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡ ಸಂಘದ ಒಟ್ಟಾಗಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಅದರ ಬಗ್ಗೆ ನಾವು ಕಮೆಂಟ್ ಮಾಡೋದಿಲ್ಲ, ಅದು ರಾಜಕೀಯ ವಿಚಾರ ಆಗಿದೆ. ನಾವು ಮಂಗಳೂರಿನ ಗೌಡ್ರುಗಳು ಒಕ್ಕಲಿಗರು ಅಲ್ಲ ಅನ್ನೋ ವಿಚಾರಕ್ಕೆ ನಾವು ಪ್ರತಿಭಟನೆ ಮಾಡ್ತಾಯಿದ್ದೇವೆ. ಅದರಲ್ಲಿ ಅವರು ಸೇರಿಕೊಂಡಿದ್ದಾರೆ. ಸದಾನಂದ ಗೌಡರು ಈ ಭಾಗದ ಒಕ್ಕಲಿಗ ನಾಯಕರು. ಆದರೆ ನಾವು ರಾಜಕೀಯವಾಗಿ ಇಲ್ಲಿ ನಮ್ಮ ಸಂಘ ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ. ಇಲ್ಲಿ ಎಲ್ಲ ಬಗೆಯ ರಾಜಕೀಯದವರು ಸಹ ಇದ್ದಾರೆ. ಹಾಗಾಗಿ ಅವರು ರಾಜಕೀಯವಾಗಿ ಯಾವ ರೀತಿ ಕಚ್ಚಾಟ ಆಗಲಿ ಅದಕ್ಕೆ ಏನು ಸಂಬಂಧ ಇಲ್ಲ. ಆದರೆ ಸಮಾಜದ ಬಗ್ಗೆ, ಇಲ್ಲಿಯ ಸಮಾಜದ ಬಗ್ಗೆ ಅವರು ಗೌಡರು ಒಕ್ಕಲಿಗರು ಅಲ್ಲ ಅಂತ ಹೇಳೋದು ಅದು ನಾವು ಒಪ್ಪುವಂಥ ಮಾತಲ್ಲ. ಈಗ ರಾಜ್ಯ ಒಕ್ಕಲಿಗ ಸಂಘದ ಉಪಾಧ್ಯಕ್ಷರೇ ನಮ್ಮ ಸೌತ್ ಕೇಂದ್ರದವರು ಡಾಕ್ಟರ್ ರೇಣುಕಾ ಪ್ರಸಾದ್ ಅವರಿದ್ದಾರೆ. ಅವರವರು ಕೂಡ ಅಲ್ಲ ಅಂತಾಯಿತು. ಅವರಲ್ಲಿ ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಅವರು ಪ್ರತಿಭಟನೆ ಮಾಡ್ತಾರೆ. ಅವರು ಕಾನೂನಾತ್ಮಕ ಹೋರಾಟ ಏನಾದರೂ
ಅವರಿಗೆ ಬಹಿರಂಗ ಕ್ಷಮೆ ಕೇಳದಿದ್ದರೆ ಅವರು ದಾಖಲೆ ಸಮೇತ ನಮಗೆ ಬಹಿರಂಗ ಸವಾಲನ್ನು ಹಾಕ್ತಾ ಇದ್ದೇವೆ. ನಾವು ಒಕ್ಕಲಿಗರು ಅಲ್ಲ, ಇಲ್ಲಿಯ ಗೌಡರಿಗರು ಒಕ್ಕಲಿಗರು ಅಲ್ಲ ಅನ್ನೋದಕ್ಕೆ ದಾಖಲೆ ಸಮೇತ ಕೊಡಲಿ, ನಾವು ದಾಖಲೆ ಸಮೇತ ಕೊಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಇದಕ್ಕೆ ಬಹಿರಂಗ ಸವಾಲನ್ನೇ ಹಾಕ್ತೇವೆ. ಕ್ಷಮೆ ಯಾಚಿಸಿದರೆ ಮುಂದಿನ ಕ್ರಮವನ್ನು ನಾವು ಖಂಡಿತ ಅದು ಕಾನೂನುಮುಖವಾಗಲಿ ಅಥವಾ ಇತರ ಪ್ರತಿಭಟನೆ ಮುಖಾಂತರವಾಗಲಿ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಇಡೀ ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಸಮಾಜ ಸೇರಿ ಮಾಡುವಂಥ ವಿಚಾರ ಇದೆ. ಆದರೆ ನಿಮಗೆ ಮೊದಲು ಅವರು ಕ್ಷಮೆ ಯಾಚಿಸಬೇಕು, ಈ ಹೇಳಿಕೆಯನ್ನು ಅವರು ಹಿಂಪಡಿಬೇಕು. ಅದು ನಮ್ಮ ಒಕ್ಕೊರಳ ಆಗ್ರಹ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. Website www.vivekanandapuc.com.